ರಂಗಭೂಮಿ ಉಡುಪಿದರ ವತಿಯಿಂದ ಜನವರಿ 4 ಮತ್ತು 5ರಂದು ಎಂಜಿಎಂ ಕಾಲೇಜಿನ ನಾಟಕೋತ್ಸವ ರಂಗಭೂಮಿ ಪ್ರಶಸ್ತಿ ಪ್ರದಾನ, ಕಲಾಂಜಲಿ ಬಿಡುಗಡೆ, ರಾಜ್ಯ ನಾಟಕ ಸ್ಪರ್ಧೆಯ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಲಿದೆ। ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ರಂಗಭೂಮಿ ಉಡುಪಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಮಾಹಿತಿಯನ್ನ ನೀಡಿದರು। ಜನವರಿ 4ರಂದು ನೂತನ ರವೀಂದ್ರ ಮಂಟಪದಲ್ಲಿ ರಂಗಭೂಮಿ ಪುರಸ್ಕಾರ, ರಂಗ ಕಣ್ಮಣಿ ಬಿರುದಿನೊಂದಿಗೆ ಪ್ರಶಸ್ತಿ ಪಡೆಯಲಿರುವ ರಂಗಕರ್ಮಿ ಮಂಡ್ಯ ರಮೇಶ್ ಕುರಿತಾಗಿ ವಿಚಾರ ಸಂಕಿರಣ ನಡೆಯಲಿದ್ದು, ಗೋಷ್ಠಿಯಲ್ಲಿ ರಂಗ ಬದುಕಿನ ಕುರಿತು ಸುಧೀರ್ ಮುರಳಿ, ಸಿನಿಮಾ ಕುರಿತು ರವೀಂದ್ರ ಜೋಶಿ, ಬದುಕಿನ ಕುರಿತು ದಿಶಾ ರಮೇಶ್ ಮಾತನಾಡಲಿದ್ದಾರೆ। ನಂತರ ಮಂಡ್ಯ ರಮೇಶ್ ಅವರೊಂದಿಗೆ ಮುಖಾಮುಖಿ ಸಂವಾದ ನಡೆಯಲಿದ್ದು, ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ವಿದ್ಯಾ ವಾಚಸ್ಪತಿ ಬನ್ನಂಜೆ, ಗೋವಿಂದಾಚಾರ್ಯ, ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಜೆ ವಿಜಯ್ ಉಪಸ್ಥಿತರಿರುವರು ಎಂದು ಮಾಹಿತಿ ನೀಡಿದರು। ಜನವರಿ 4ರಂದು 3:45ರಿಂದ 5:30ವರೆಗೆ ನೂತನ ರವೀಂದ್ರ ಮಂಟಪದಲ್ಲಿ ರಂಗಭೂಮಿ ಪುರಸ್ಕಾರ, ರಂಗ ಕಣ್ಮಣಿ ಬಿರುದಿನೊಂದಿಗೆ ಪ್ರಶಸ್ತಿ ನಡೆಯಲಿರುವ ಖ್ಯಾತ ರಂಗಕರ್ಮಿ ಸಿನಿಮಾ ನಟ ಮಂಡ್ಯ ರಮೇಶ್ ಕುರಿತಾಗಿ ವಿಚಾರ ಸಂಕಿರಣ ನಡೆಯಲಿದ್ದು, ಗೋಷ್ಠಿಯಲ್ಲಿ ಅವರ ರಂಗ ಬದುಕಿನ ಕುರಿತು ಸುಧೀರ್ ಮುರಳಿ, ಸಿನಿಮಾ ರಂಗದ ಕುರಿತು ರವೀಂದ್ರ ಜೋಶಿ, ಬದುಕಿನ ಕುರಿತು ದಿಶಾ ರಮೇಶ್ ಮಾತನಾಡಲಿದ್ದಾರೆ। ನಂತರ ಮಂಡ್ಯ ರಮೇಶ್ನೊಂದಿಗೆ ಮುಖಾಮುಖಿ ಕಾರ್ಯಕ್ರಮ ನಡೆಯಲಿದೆ। ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದಂಡ ಮಂಟಪದಲ್ಲಿ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ವಿದ್ಯಾ ವಾಚಸ್ಪತಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ, ಬಂದರು ಮತ್ತು ಮೀನುಗಾರಿಕೆ ಸಚಿವರಾದ ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ, ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಜಿ ವಿಜಯ ಉಪಸ್ಥಿತರಿರುತ್ತಾರೆ। ಅಭಿನಂದನಾ ಭಾಷಣವನ್ನು ರಂಗಕರ್ಮಿ ಶಶಿಕಾಂತ್ ನೀಡಲಿದ್ದಾರೆ।